ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ 10 ರೂಪಾಯಿಯ ನೋಟು ಸರಿಯಾಗಿ ಪ್ರಿಂಟ್ ಆಗ್ತಾ ಇಲ್ಲ ಸರ್ಕಾರದಿಂದ. ಸ್ಕ್ಯಾನ್ಸಿಟಿ ಇದೆ, ವ್ಯವಹಾರಕ್ಕೆ 10 ರೂಪಾಯಿಯ ನೋಟು ಸರಿಯಾಗಿ ಸಿಗ್ತಾ ಇಲ್ಲ ಯಾವುದೇ ಬ್ಯಾಂಕ್ಗಳಲ್ಲಿ. ಅವರು ಹೇಳೋದು ಸರಿ, ಬರ್ತಾ ಇಲ್ಲ ಅವರಿಗೆ 10 ರೂಪಾಯಿ ನೋಟು ಬರ್ತದೆ. ಸರ್ಕಾರ ಯಾಕೆ 10 ರೂಪಾಯಿ ನೋಟು ಮಾಡ್ತಾ ಇಲ್ಲ ಅಂದರೆ ಕಾಸ್ಟ್ ಆಫ್ ದ ವ್ಯಾಲ್ಯೂ ಆಫ್ 10 rupees ಅವರಿಗೆ ಜಾಸ್ತಿ ಬೀಳ್ತದೆ. 5 ರೂಪಾಯಿ 10 ರೂಪಾಯಿ ಅವರು ಮಾಡೋದಿಲ್ಲ. ಆಮ್ ಐ ರೈಟ್ ಸರ್? ಅದಕ್ಕೋಸ್ಕರ ಸರ್ಕಾರ 5 ರೂಪಾಯಿ 10 ರೂಪಾಯಿ ನೋಟನ್ನು ಮಾಡ್ತಾ ಇಲ್ಲ. ಮತ್ತೆ ಅದು ತುಂಬ ವರ್ಷ ಬರುವುದಿಲ್ಲ, ಒಬ್ಬರೊಬ್ಬರ ಕೈ ಬರುವಾಗ ನೋಟ್ ಹಾಳಾಗ್ತದೆ. ಕಾಯಿನ್ ಆದರೆ ಅದು ಪರ್ಮನೆಂಟ್ಲಿ ಹಾಳಾಗುವುದಿಲ್ಲ, ಲೈಫ್ ಜಾಸ್ತಿ ಕಾಯಿನಿಗೆ. ಈ ಉದ್ದೇಶ ಇಟ್ಟುಕೊಂಡು ಸರ್ಕಾರ ಕಾಯಿನ್ ಅನ್ನು ಮಾಡಿದೆ. ಕಾಯಿನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಪ್ರಿಂಟ್ ಆಗಿ ಇದ್ದ ಮೇಲೆ ಯಾವುದೇ ಒಬ್ಬ ಸಾರ್ವಜನಿಕರಿಗೆ ಇದು ನಾನು ತಗೊಳ್ಳುವುದಿಲ್ಲ ಆಗುದಿಲ್ಲ ಹೇಳುವಂತ ರೈಟ್ ಇಲ್ಲ. ಸರಿಯಾಗಿ ನೋಡಿದ್ರೆ ನಾವು ಕಂಪ್ಲೇಂಟ್ ಮಾಡಿದರೆ ಅವನನ್ನು ಒಳಗೆ ಹಾಕಬಹುದು. ಒಬ್ಬ ಗ್ರಾಹಕ ಇರ್ಬೋದು, ಒಬ್ಬ ರಿಕ್ಷಾ ಡ್ರೈವರ್ ಇರ್ಬೋದು, ಒಬ್ಬ ಬಸ್ ಡ್ರೈವರ್ ಇರ್ಬೋದು, ನನಗೆ 10 ರೂಪಾಯಿ ನೋಟ್ ನಾನು ತಗೊಳ್ಳುವುದಿಲ್ಲ ಹೇಳಿದರೆ ಕಂಪ್ಲೇಂಟ್ ಕೊಟ್ಟರೆ ಅವನನ್ನು ಒಳಗೆ ಹಾಕಿಸ್ಬೋದು. ಆದರೆ ವ್ಯಾವಹಾರಿಕ ದೃಷ್ಟಿಯಿಂದ ನಾವು ಹಾಗೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆ ನಮ್ಮ ಪತ್ರಿಕೆ ಮಾಧ್ಯಮಗಳಲ್ಲಿ ನಮ್ಮ ವಿನಂತಿ ಅಂತಂದ್ರೆ, ಇದು ಚಲಾವಣೆ ಆಗ್ತದೆ, ಎಲ್ಲ ವರ್ತಕರು ತಗೊಳ್ತಾರೆ, ಎಲ್ಲ ಗ್ರಾಹಕರು, ಎಲ್ಲ ರಿಕ್ಷಾದವರು, ಎಲ್ಲ ವ್ಯವಸ್ಥೆಯವರು ಇದನ್ನು ತಗೊಳ್ಬೇಕು ಎಂಬ